ಇಂಟರ್ನ್ಯಾಷನಲ್ ಬರ್ಡ್ಸ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಇದರ ವತಿಯಿಂದ ಬಿಸುಕೂಟ ತುಳುವೇರೆ ಹೊಸ ವರ್ಷದ ಲೇಸ್ ಕಾರ್ಯಕ್ರಮ ನಗರದ ಬಾಲ್ಮಠದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಬಿಸುಕೂಟ ಕಾರ್ಯಕ್ರಮಕ್ಕೆ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಆಡಳಿತ ನಿರ್ದೇಶಕಿ ಶ್ರೀಮತಿ ಮೈನಾ ಎ ಶೆಟ್ಟಿ ಉದ್ಘಾಟನೆ ಮಾಡಿದ್ರು. ಕ್ಷೇಮ ಮಾನವಿಕ ವಿಭಾಗದ ಮುಖ್ಯಸ್ಥೆ ಡಾ ಸಾಯಿಗೀತಾ ಹೆಗ್ಡೆ ಈ ಸಂದರ್ಭ ಬಿಸು ಹಬ್ಬದ ವಿಶೇಷತೆ ಕುರಿತು ಮಾತನಾಡಿ, ಬಿಸು ಸಂಕ್ರಾಂತಿ ಹಳೆ ವರ್ಷ ಕಳೆದು ಹೊಸ ವರ್ಷ ಬರೋ ದಿನ. ಇಂದಿನ ಬದಲಾದ ಕಾಲದಲ್ಲಿ ಹಳೆಯ ಸಂಪ್ರದಾಯಗಳನ್ನ ಉಳಿಸಿಕೊಂಡು ಹೋಗೋದೇ ಕಷ್ಟಕರ ಎನಿಸಿದೆ. ಬಿಸುಕೂಟದಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ನಮ್ಮ ಸಂಪ್ರದಾಯವನ್ನ ತಿಳಿಸಲು ಸಹಕಾರಿಯಾಗಿದೆ ಎಂದರು. ಶ್ರೀ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ರಮನಾಥ್ ಹೆಗ್ಡೆ ಮಾತನಾಡಿ, ತುಳುನಾಡ ಸಂಸ್ಕೃತಿ ಆಚರಣೆ ವಿಭಿನ್ನ ಹಾಗೂ ವಿಶಿಷ್ಟ. ಬಿಸು ಕಡೆ ಇಡುವ ಪದ್ಧತಿ ಕುರಿತು ಇಂಟರ್ನ್ಯಾಷನಲ್ ಬರ್ಡ್ಸ್ ವೆಲ್ಫೇರ್ ಟ್ರಸ್ಟ್ ಜನರಿಗೆ ತಿಳಿಸೋ ಕಾರ್ಯ ಮಾಡಿದೆ. ಟ್ರಸ್ಟ್ನಿಂದ ಹಲವಾರು ಪ್ರತಿ ಬಾರಿ ಕೂಡ ವಿಶಿಷ್ಟ ಕಾರ್ಯಕ್ರಮಗಳು ನಡೀತಾ ಇದ್ದು ಇನ್ನಷ್ಟು ಈ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಹೇಳಿದ್ರು. ಈ ಸಂದರ್ಭ ಇಂಟರ್ನ್ಯಾಷನಲ್ ಬರ್ಡ್ಸ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷ ಎ ಸದಾನಂದ ಶೆಟ್ಟಿ, ಟ್ರಸ್ಟ್ನ ಹಿರಿಯ ಮಾರ್ಗದರ್ಶಕ ಎ ಕೃಷ್ಣಾನಂದ ಶೆಟ್ಟಿ, ಸಂಪಾದಕ ಕದ್ರಿ ನವನೀತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ತುಳುನಾಡ ಸಾಂಪ್ರದಾಯಿಕ ಆಚರಣೆಗಳು, ಅಡುಗೆಗಳು, ಸಿಹಿತಿಂಡಿಗಳು, ಹಣ್ಣು ಹಂಪಲು, ತರಕಾರಿಗಳು ಮುಖ್ಯ ಆಕರ್ಷಣೆಯಾಗಿತ್ತು. ಸಾಗುವಳಿ ಮಲ್ಪರ ಆವಂದಿನ ಪರಿಸ್ಥಿತಿಲ ಉಂಡು ಅಂಡಲ ಓಲ್ಪಲ್ಪೊಡ್ಡ ತಿಕ್ಕದು ನಮ್ಮ ಭಾರತದ ದುಂಬುದೇನೆ ಎನ್ನುದು ನೆನೆಪು ಮತ್ತೊಂದು ಕನಸದು ನೆನ ಆಚರಣೆ ಮತ್ತೊಂದುಲ ಅವು ಮಲ್ಲ ವಿಷಯ ಇತ್ತದ ಜೋಕುಲೆಗ್ ನೆನ್ನು ಪಟ್ಟೋಡಾಯಿ ನಾವು ಮುಂದಕ್ಕೆ ಲೆಕ್ಕ ಮತ್ತು ತೂಣಂಡ ಕೆಲವು ಜನ ಎಲ್ಲಿಯ ಜೋಕುಲು ಎಲ್ಲಿಯ ಪ್ರಾಯದಕ್ಕಲು ಮಕ್ಕ ಮಾತೆಲ್ಲ ಒಂಜಿ ಈ ಇದಕ್ಕೆ ರುಚಿ ಗೊತ್ತಿತ್ತಿನ ಕುಲೆ ಹೊಸ ಜನಕುಲಿಗೆ ಹೊಸ ತಲೆಮಾರಿಗೆ ರುಚಿನ ಏಪ್ರಿಲ್ ಮೇ ಸುರುಟೆ ಒಂಜಿ 2 ವರ್ಷ ಬರ್ಬೋದು. ಆ ವರ್ಷ ಬಿತ್ತದು ಆ ಬುಲೆ ಆರದು ಇಡೀ ಪೈರು ಎಡ್ಡದು ಇಡೀ ಕುಟುಂಬನೇ ಅವರು ತಾಂದಿರ್ತಾರೆ. ಈ ಕಾಲ ಬಂದಾಗ ಭಾರಿ ಪಕ್ಕುಂದು ಉಂಟು. ಈ ಪಕ್ಕಳು ಪ್ರಾಣಿಗಳೆಲ್ಲ ಒಂದು ಚೂರು ನೀರು ತಿಕ್ಕಂದ ಜಾಗ. ಆ ಕಾಲಗಳು ದೇವರು ಸೃಷ್ಟಿ ಬಂದೇವೆ. ಬೆಲಕಾಯ, ಬೆಜಕಾಯ, ಬೇರೆಕಾಯ, ಬೊಕ್ಕ ಐದು ಬೋಡೆನ ಪೂರ ವಸ್ತು ಈ ಪ್ರಾಣಿಗಳು ಸಮೇತ ನಮ್ಮೊಟ್ಟಿಗೆ ಮೃಗ ಪಕ್ಷಿಗಳ ಬದುಕು